ನಮಸ್ಕಾರ ವೀಕ್ಷಕರೇ. ಹಿಂದೂ ಶಾಸ್ತ್ರ ಪುರಾಣಗಳ ಪ್ರಕಾರ ಮುಕ್ಕೋಟಿ ದೇವತೆಗಳ ಆರಾಧನೆ ಇದ್ರೂ ಕೂಡ ಮೊದಲ ಪೂಜೆಯನ್ನು ಕೈಗೊಳ್ಳುವವನು ಆದಿಪೂಜಿತ ಮಹಾಗಣಪತಿ ದೇವರು. ಆಬಾಲ ವೃದ್ಧರಾಗಿ ಎಲ್ಲರಿಗೂ ಪ್ರಿಯವಾಗುವ ದೇವ ಮಹಾಗಣಪತಿ. ವಿಘ್ನ ನಿವಾರಕನಾಗಿರುವಂತಹ ಮಹಾಗಣಪತಿಯು ವಿಘ್ನಕಾರಕನೂ ಹೌದು. ಹಾಗಾಗಿಯೇ ಅವನ ಕೆಂಗಣ್ಣಿಗೆ ಗುರಿಯಾಗದಂತೆ ಭಕ್ತರು ಅವನ ಇಷ್ಟಾರ್ಥಗಳನ್ನು ಅರಿತು ಅವನನ್ನು ಒಲಿಸಿಕೊಳ್ಳೋದಕ್ಕೆ ಮುಂದಾಗೋದು. ಅದರಲ್ಲೂ ಕೂಡ ಗಣೇಶ ಚತುರ್ಥಿಯ ಶುಭ ಸಂದರ್ಭದಲ್ಲಿ ಮನೆ ಮನೆಗಳಲ್ಲಿ, ಊರು ಕೇರಿಗಳಲ್ಲಿ, ಮಠ ಮಂದಿರಗಳಲ್ಲಿ ಗಣೇಶನನ್ನು ಕುಳ್ಳಿರಿಸಿ ಅವನಿಗೆ ಇಷ್ಟವಾದ ಭಕ್ಷ್ಯ ಭೋಜ್ಯಗಳನ್ನು ಸಮರ್ಪಿಸಿ, ಅವನಿಗೆ ಇಷ್ಟವಾದ ಪೂಜೆಗಳನ್ನು ಸಮರ್ಪಿಸಿ ಅವನನ್ನು ಒಲಿಸಿಕೊಳ್ಳೋದಕ್ಕೆ ಮುಂದಾಗೋದು. ಅದರಂತೆ ನಮ್ಮ ಪುತ್ತೂರಿನಲ್ಲೂ ಗಣೇಶ ಚತುರ್ಥಿಯ ಸಂಭ್ರಮ ಮನೆ ಮಾಡಿದೆ. ಎಂದಿನಂತೆ ಈ ವರ್ಷ ಕೂಡ ಶ್ರೀ ಗಣೇಶೋತ್ಸವ, ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಮಹಾಲಿಂಗೇಶ್ವರ ದೇವಳದ ವಠಾರ ಇದರ ವತಿಯಿಂದ ಈ ಬಾರಿ 59ನೇ ವರ್ಷದ ಗಣೇಶೋತ್ಸವ ಅತ್ಯಂತ ವಿಜೃಂಭಣೆಯಿಂದ ನಡೆದು ಬುಧವಾರ 27ನೇ ತಾರೀಕಿನಂದು ಪ್ರತಿಷ್ಠಾಪನೆಗೊಂಡಂತಹ ಮಹಾಗಣಪತಿಯು ಸಕಲ ಪೂಜೆ ಪುನಸ್ಕಾರಗಳನ್ನು ಪಡೆದು ವಿವಿಧ ಧಾರ್ಮಿಕ, ಸಾಂಸ್ಕೃತಿಕ ಹಾಗೆ ಅನ್ನ ಸಂತರ್ಪಣಾ ಸೇವೆಯೊಂದಿಗೆ ಸಂತುಷ್ಟಗೊಂಡು ಇದೀಗ ಬೃಹತ್ ಶೋಭಾಯಾತ್ರೆಯ ಮೂಲಕ ಜಲಸ್ತಂಭನಕ್ಕೆ ಹೊರಡೋದಕ್ಕೆ ಸನ್ನದ್ಧನಾಗಿದ್ದಾನೆ. ಇಡೀ ಈ ಬೃಹತ್ ಶೋಭಾಯಾತ್ರೆಯ ದೃಶ್ಯ ವೈಭವಗಳನ್ನು ನಿಮ್ಮ ಮುಂದೆ ಇಡೋದಕ್ಕೆ ನಮ್ಮ ಸುದ್ದಿ ತಂಡ ತಯಾರಾಗಿದೆ. ಬನ್ನಿ ಈ ಶೋಭಾಯಾತ್ರೆಯ ದೃಶ್ಯ ವೈಭವಗಳನ್ನು ಕಣ್ತುಂಬಿಕೊಂಡು ಬರೋಣ. ಈಗ ನಮ್ಮ ಜೊತೆಗೆ ಈ ಗಣೇಶೋತ್ಸವದ ಶೋಭಾಯಾತ್ರೆಯ ಸಂಭ್ರಮದಲ್ಲಿ ಕಿಶೋರ್ ಬೊಟ್ಟಿಯಡಿ ಅವರಿದ್ದಾರೆ. ಬನ್ನಿ ಅವ್ರನ್ನ ಮಾತನಾಡ್ಸೋಣ. ಸರ್ ನಮಸ್ತೆ. ಗಣೇಶ ಚತುರ್ಥಿಯ ನಿಮಗೆ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು. ವಿಶ್ವದ ಸೇಮ್ ನಿಮಗೂ ಗಣೇಶೋತ್ಸವ ಶುಭಾಶಯಗಳು. ಓಕೆ ಸರ್, ಹೇಳಿ, ಈ ಗಣೇಶೋತ್ಸವ ಅಂತಂದರೆ ಮನೆ ಮನೆಗಳಲ್ಲಿ ಸಂಭ್ರಮ, ಇಡೀ ಊರು ಕೇರಿಗಳಲ್ಲಿ ಸಂಭ್ರಮ. ಇದು ಬರೀ ಮನೆಯ ಹಬ್ಬ ಅಲ್ಲ, ಸಾರ್ವಜನಿಕ ಹಬ್ಬ. ನಿಮಗೆ ಗಣೇಶೋತ್ಸವ ಎಷ್ಟು ಸ್ಪೆಷಲ್ ಅಂತ? 59ನೇ ವರ್ಷಕ್ಕೆ ನಮ್ಮ ಮಹಾಲಿಂಗೇಶ್ವರ ದೇವಸ್ಥಾನದ ಗಣೇಶೋತ್ಸವ 59ನೇ ವರ್ಷಕ್ಕೆ ಪಾದಾರ್ಪಣೆ ಇಟ್ಟಿದೆ. ಇಡೀ ಹಿಂದೂ ಸಮಾಜವನ್ನು ಒಗ್ಗಟ್ಟು ಮಾಡುವ ಕಾರಣಕ್ಕೋಸ್ಕರ ಹಿಂದೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಎಲ್ಲ ಹಿರಿಯರು ಸೇರಿಕೊಂಡು ಪುತ್ತೂರು ಭಾಗದ ಎಲ್ಲ ಸಮಾಜ, ಇಡೀ ಹಿಂದೂ ಸಮಾಜ ಒಗ್ಗಟ್ಟಾಗಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. 59ನೇ ವರ್ಷ ಕಾಲಿಟ್ಟಿದೆ. ಇದಕ್ಕೆ ತುಂಬ ಶ್ರಮ ಉಂಟು. ಆವತ್ತಿನಿಂದ ಇವತ್ತಿನ ತನಕ ಯಾರ್ಯಾರು ಇದರಲ್ಲಿ ಕೆಲಸ ಮಾಡಿದ್ದಾರೆ ಅವರೆಲ್ಲರಿಗೂ ಕೂಡ ವಂದನೆ, ಅಭಿನಂದನೆ. ಯಾಕಂದರೆ ಅಷ್ಟು ಸುಲಭದ ಕೆಲಸ ಅಲ್ಲ. ನಿತ್ಯ ನಿರಂತರವಾಗಿ ಪ್ರತಿ ವರ್ಷ ಈ ರೀತಿ ಗಣೇಶೋತ್ಸವನ ಆಚರಣೆ ಮಾಡೋ ಮುಖಾಂತರ, ಗಣಪನ ಪೂಜೆಯ ಮುಖಾಂತರ ಸಮಾಜಕ್ಕೆ ಒಳಿತಾಗಲಿಕ್ಕೆ ಒಂದು ಪಣ ತೊಟ್ಟಿದೆ. ಅದಕ್ಕೆ ಅವರಿಗೆಲ್ಲರಿಗೂ ಅಭಿನಂದನೆ. ಅದೇ ರೀತಿ ಇಡೀ ಪುತ್ತೂರಿನ ಮಹಾಜನತೆಗೆ ಪ್ರತಿಯೊಬ್ಬರಿಗೂ ಕೂಡ ಮಹಾಗಣಪತಿ ದೇವರು ಅವರಿಗೆ ಅವರ ಎಲ್ಲ ಇಷ್ಟಾರ್ಥವನ್ನು ನೆರವೇರಿಸಲಿ, ಅವರಿಗೆ ಬರ್ತಕ್ಕಂಥ ಎಲ್ಲ ಕಷ್ಟವನ್ನು ದೂರ ಮಾಡಲಿ. ವಿಘ್ನ ವಿನಾಶಕ ಅಂದ ತಕ್ಷಣ ವಿಘ್ನವನ್ನು ದೂರ ಮಾಡುವಂಥ ಗಣಪತಿ ದೇವರು. ಎಲ್ಲ ಮಕ್ಕಳಿಗೆ ಅವರಿಗೆ ಅವರ ವಿದ್ಯಾಭ್ಯಾಸವನ್ನು ಕೊಡುವಂಥ ದೇವರು, ಬುದ್ಧಿಯನ್ನು ಕೊಡುವಂಥ ದೇವರು. ಆ ಮುಖಾಂತರ ಇಡೀ ಸಮಾಜವನ್ನು ಒಂದು ಸರಿದಾರಿಗೆ ಕೊಂಡೋಗುವಂಥ ಕೆಲಸವನ್ನು ನನ್ನನ್ನು ಸೇರಿಸಿಕೊಂಡು ಆ ಭಗವಂತ ಮಾಡ್ತಾರೆ. ಅವರೇ ನಮಗೆ ಶಕ್ತಿ. ನಾವು ಬರೋ ವರ್ಷ 60ನೇ ವರ್ಷ ಇನ್ನಷ್ಟು ವಿಜೃಂಭಣೆ ಆಗಲಿ ಅಂತ ನಾನು ಹಾರೈಸ್ತೇನೆ. ಸರ್ವ ವಿಘ್ನಗಳ ನಿವಾರಕ ಮಹಾಗಣಪತಿ ಸರ್ವರಿಗೂ ಒಳಿತನ್ನ ಮಾಡಲಿ. ಥ್ಯಾಂಕ್ ಯು ಸರ್. ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯ ಈ ಗಣೇಶನ ಜಲಸ್ತಂಭನಕ್ಕೆ ಹೊರಡುವಂತಹ ಸಂಭ್ರಮದ ಕ್ಷಣದಲ್ಲಿ ಪಾಲು ಪಡೆದಿದ್ದೀರಿ ಸರ್, ಏನು ಹೇಳೋದಕ್ಕೆ ಇಷ್ಟ? ನಮ್ಮೆಲ್ಲ ಸಮಸ್ತ ಹಿಂದೂ ಬಾಂಧವರಿಗೆ ಗಣೇಶ ಹಬ್ಬದ ಶುಭಾಶಯವನ್ನು ಸಲ್ಲಿಸಿದ ಇವತ್ತು ಪುತ್ತೂರಿನ ಮಹಾಲಿಂಗೇಶ್ವರ ದೇವಸ್ಥಾನದ ಆ ಜಾತ್ರೋತ್ಸವದ ರೀತಿಯಲ್ಲಿ ಪುತ್ತೂರಿನ 59ನೇ ಗಣೇಶೋತ್ಸವ ಕೂಡ ವಿಜೃಂಭಣೆಯಿಂದ ನಡೀತಾ ಇದೆ. ಜನತೆಗೆ ಸಂಭ್ರಮ, ಅದರ ಜೊತೆಯಲ್ಲಿ ಶ್ರದ್ಧೆ, ಭಕ್ತಿ. ಇವತ್ತು ಆ ಹಿಂದೂ ಸಮಾಜ ಮತ್ತೊಮ್ಮೆ ಒಂದಾಗಿ ಬಾಲಗಂಗಾಧರನಾಥರು 1893ರಲ್ಲಿ ಏನು
ಈ ದೇಶಕ್ಕೆ ಸ್ವಾತಂತ್ರ್ಯ ಬರಲಿಕ್ಕೆ ಹಿಂದೂ ಬಾಂಧವರನ್ನು ಒಟ್ಟು ಮಾಡಿದಾರೋ ಆ ಒಂದು ಸಂದೇಶವನ್ನು ಮತ್ತೊಮ್ಮೆ ಹಿಂದೂ ಸಮಾಜದ ಏಕತೆಗಾಗಿ ಒಳಿತಿಗಾಗಿ ಇವತ್ತು ಈ ಗಣೇಶೋತ್ಸವವನ್ನು ನಮ್ಮ ಪುತ್ತೂರಿನ ನಮ್ಮ ಮಹಾಲಿಂಗೇಶ್ವರ ಆ ಸನ್ನಿಧಿಯಲ್ಲಿರುವಂಥ ಈ ಒಂದು ಗಣೇಶೋತ್ಸವ ಸಮಿತಿ ಭಾಳ ಅರ್ಥಪೂರ್ಣವಾಗಿ ಇವತ್ತು ಆಯೋಜನೆ ಮಾಡಿ ವೈಭವಪೂರಿತವಾದಂಥ ಈ ಒಂದು ಭವ್ಯ ಮೆರವಣಿಗೆ ಶೋಭಾಯಾತ್ರೆಯ ಮುಖಾಂತರ ಜನರಿಗೆ ಮನರಂಜನೆಯನ್ನು ಕೊಡುವ ಜೊತೆಯಲ್ಲಿ ಶ್ರದ್ಧೆ ಭಕ್ತಿಯನ್ನು ಆ ಭಗವಂತನ ಹೆಸರಲ್ಲಿ ಇವತ್ತು ನೀಡ್ತಾ ಇದೆ. ಅದರಲ್ಲಿಯೂ ಪರಂಪರೆಯನ್ನು ನೆನಪುವಂಥ ಭಜನೆ ಇರ್ಬೋದು, ಧಾರ್ಮಿಕ ಕಾರ್ಯಕ್ರಮಗಳಿರ್ಬೋದು, ನಮ್ಮ ದೇವರುಗಳ ಆ ಟ್ಯಾಬ್ಲೋಗಳಿರ್ಬೋದು, ಈ ಎಲ್ಲವೂ ಮತ್ತೊಮ್ಮೆ ಹಿಂದೂ ಸಮಾಜ ಸಾಂಸ್ಕೃತಿಕವಾಗಿ ಜಗದ್ಗುರು ಭಾರತಕ್ಕೆ ಏನು ಕೊಡುಗೆಯನ್ನು ಕೊಡಬೇಕೋ ಅದು ಪುತ್ತೂರಿನಿಂದ ಕೊಡುವಂಥ ಕೆಲಸ ಇವತ್ತು ಆಗ್ತಾ ಇದೆ. ಪುತ್ತೂರು ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಮಹಾಲಿಂಗೇಶ್ವರ ದೇವಳದ ವಠಾರ ಇದರ ವತಿಯಿಂದ 59ನೇ ಗಣೇಶೋತ್ಸವವು ಅತ್ಯಂತ ಸಂಭ್ರಮದಿಂದ ನಡೆದು ಇದೀಗ ಇಡೀ ಪುತ್ತೂರಿನಲ್ಲೇ ಇದರ ಶೋಭಾಯಾತ್ರೆ ಕಳೆಗಟ್ಟಿದೆ. ಈ ಒಂದು ಭವ್ಯ ಮೆರವಣಿಗೆಗೆ ಇನ್ನಷ್ಟು ಮೆರುಗನ್ನು ನೀಡಿದೆ ಭಾರತೀಯ ಸಂಸ್ಕೃತಿಯನ್ನು, ಧಾರ್ಮಿಕ ಪರಂಪರೆಯನ್ನು ಸಾರುವಂತಹ ಟ್ಯಾಬ್ಲೋಗಳು. ಇದೀಗ ನಾವು ಆದರ್ಶ ಆಸ್ಪತ್ರೆಯ ಟ್ಯಾಬ್ಲೋದ ಮುಂಭಾಗದಲ್ಲಿದ್ದೇವೆ. ಆ ದುರ್ಗೆಯೇ ಧರೆಗಿಳಿದಂತೆ ಈ ಟ್ಯಾಬ್ಲೋದಲ್ಲಿ ನೃತ್ಯ ಮಾಡುವಂತಹ ದುರ್ಗೆಯರನ್ನು ನಾವು ಕಾಣಬಹುದು. ಈ ಟ್ಯಾಬ್ಲೋದ ರೂವಾರಿಯವರು ನಮ್ಮ ಜೊತೆಗಿದ್ದಾರೆ, ಬನ್ನಿ ಅವ್ರನ್ನ ಮಾತನಾಡ್ಸೋಣ. ಸರ್ ಹೇಳಿ. ಸಾಧನ ಆದರ್ಶ ಹಾಸ್ಪಿಟ್ಲ್ ಟ್ಯಾಬ್ಲೋ 20-25 ವರ್ಷದಿಂದ ನಾವು ಮಾಡ್ತಾ ಇದ್ದೇವೆ. ಈಗ 59 ವರ್ಷ ಟ್ಯಾಬ್ಲೋ, ಈಗ 59 ವರ್ಷ ನಡೀತಿದ್ದೆ. ಈಗ ತಾರಕಾಸುರ ಇದರದ ಟ್ಯಾಬ್ಲೋ ನಾವು ಮಾಡ್ತಾ ಇದ್ದೇವೆ. ತಾರಕಾಸುರನ ಕಾನ್ಸೆಪ್ಟ್ ಹೌದೌದು. ಬೇರೆ ಇಲ್ಲಿ ಪ್ರತಿ ವರ್ಷ ಮಾಡ್ತಾ ಇದ್ದೀರಿ. ತಾರಕಾಸುರ ಬ್ಯಾಕ್ ಸೈಡ್ ಅಲ್ಲಿ ಕಾಣಿಸ್ತಾ ಇದ್ದಾರೆ. ಓಕೆ, ಫ್ರಂಟ್ ಅಲ್ಲಿ ದುರ್ಗೆಯರ ನೃತ್ಯ ಕಾಣಿಸ್ತಾ ಇದೆ, ತಾರಕಾಸುರ ಹಿಂಭಾಗದಲ್ಲಿದ್ದಾರೆ. ಹೌದು. ಗಣೇಶೋತ್ಸವ ಎಷ್ಟು ಸ್ಪೆಷಲ್ ನಿಮಗೆ? ಈಗ 59 ವರ್ಷ ಅಲ್ಲ, ಈ ಒಂದು ಖುಷಿ ನಮಗೆ, ಒಂದು ಹಬ್ಬದ ಹಾಗೆ. ಸಾಧಾರಣ 20 ವರ್ಷದಿಂದ ನಾನು ಇದರಲ್ಲಿ ಸಕ್ರಿಯವಾಗಿದ್ದೇವೆ. ಹಾಗೆ ಥ್ಯಾಂಕ್ ಯು. ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ವತಿಯಿಂದ ಹಿರಣ್ಯಾಕ್ಷ ವಧೆ ಅನ್ನುವಂತಹ ದೃಶ್ಯ ವೈಭವಗಳನ್ನು ಟ್ಯಾಬ್ಲೋದ ಮೂಲಕ ತೋರಿಸ್ತಾ ಇದ್ದಾರೆ. ಸರ್ ಹೇಳಿ. ಗಣೇಶೋತ್ಸವದ ಮಹಾಲಿಂಗೇಶ್ವರ ದೇವಸ್ಥಾನದ ಈ ಗಣೇಶೋತ್ಸವದ ಶುಭ ಸಂದರ್ಭದಲ್ಲಿ ನಾವು ನಮ್ಮ ಸನಾತನ ಆಗಿರ್ತಕ್ಕಂಥ ಸಂಸ್ಕೃತಿಯನ್ನು ಮತ್ತೆ ಜನರಿಗೆ ಸಾರಿ ಹೇಳಬೇಕು ಅಂತ ಹೇಳುವಂಥ ದೃಷ್ಟಿಯಿಂದ ಈ ಒಂದು ಸ್ತಬ್ಧ ಚಿತ್ರವನ್ನು ಇವತ್ತು ಸಾರ್ವಜನಿಕವಾಗಿ ಲೋಕಾರ್ಪಣೆ ಮಾಡಿದ್ದೇವೆ ಇಲ್ಲಿ ಪುತ್ತೂರಿನಲ್ಲಿ. ಮತ್ತು ಅದರ ಜೊತೆ ನಮ್ಮ ಒಬ್ಬ ಧರ್ಮದ ಯೋಧ ಆಗಿರ್ತಕ್ಕಂಥ ಸುಹಾಸ್ ಶೆಟ್ಟಿಯವರ ಆ ಒಂದು ಭಾವಚಿತ್ರವನ್ನು ಈ ಭಾರತಾಂಬೆಯ ಸುತ್ತ ಅಳವಡಿಸಿಕೊಂಡು ಈ ದೇಶದ ಯಾರು ದೇಶಕ್ಕೋಸ್ಕರ ಧರ್ಮಕ್ಕೋಸ್ಕರ ಇವತ್ತು ಆತ್ಮಾರ್ಪಣೆಗೊಂಡಿದ್ದಾರೆ ಅವರನ್ನು ನೆನಪಿಸುವಂಥ ಕೆಲಸವನ್ನು ನಮ್ಮ ಸಂಘಟನೆಯ ಕಾರ್ಯಕರ್ತರು ಇವತ್ತು ಮಾಡಿದ್ದಾರೆ. ಮತ್ತು ಇವತ್ತು ಧರ್ಮದ ಉಳಿವಿಗೋಸ್ಕರ ಮತ್ತು ಸನಾತನ ಧರ್ಮವನ್ನು ನೆನಪಿಸುವಂಥ ಕೆಲಸ ಮತ್ತು ಧರ್ಮದ ಉಳಿವನ್ನು ಮಾಡುವಂಥ ಎರಡೂ ವಿಚಾರವನ್ನು ಒಟ್ಟು ಸೇರಿಸಿಕೊಂಡು ಇವತ್ತಿನ ಈ ಸ್ತಬ್ಧ ಚಿತ್ರವನ್ನು ಮಾಡ್ತಾ ಇದ್ದೇವೆ. ಮತ್ತು ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಲಿ ಅಂತ ಹೇಳುವಂಥ ಹಾರೈಕೆಯನ್ನು ಮಾಡ್ತಾ ಇದ್ದೇವೆ. ಜೈ ಶ್ರೀರಾಮ್. ಧಾರ್ಮಿಕ ಐಕ್ಯತೆಗೆ ಕೂಡ ಗಣೇಶೋತ್ಸವ ಒಂದು ಸೂತ್ರ ಆಗೋದಕ್ಕೆ ನೋಡಿ, ಬಾಲಗಂಗಾಧರ ತಿಲಕರು ನಮಗೆ ಹಾಕಿಕೊಟ್ಟಿರ್ತಕ್ಕಂಥ ಮಾರ್ಗದರ್ಶನ ಇಡೀ ಸಮಾಜ ಒಟ್ಟಾಗಬೇಕು, ಸಾಮರಸ್ಯ ಮೂಡಬೇಕು ಮತ್ತು ಜಾತಿ ಪಕ್ಷ ಎಲ್ಲವನ್ನು ಬಿಟ್ಟು ಹಿಂದೂ ಸಮಾಜ ಒಟ್ಟಾಗಬೇಕು ಅಂತ ಹೇಳುವಂಥ ಸಂದೇಶ ಇವತ್ತಿನ ಈ ಗಣೇಶೋತ್ಸವ ಮುಖಾಂತರ ಕೊಡ್ತಾ ಇದೆ. ಶಕ್ತಿ ಹಾಗೂ ಪರಾಕ್ರಮದ ಪ್ರತಿರೂಪ, ಹಾಗೆಯೇ ಸ್ವಾಮಿ ನಿಷ್ಠೆಗೆ ಹೆಸರಾಗಿರುವಂತಹ ಹನುಮಂತನ ಟ್ಯಾಬ್ಲೋ ಈ ಬಾರಿಯ 59ನೇ ವರ್ಷದ ಶ್ರೀ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಮಹಾಲಿಂಗೇಶ್ವರ ದೇವಳದ ವಠಾರ ಇದರ ವತಿಯಿಂದ
ನಡೀತಾ ಇರುವಂತಹ ಗಣೇಶೋತ್ಸವದ ಶೋಭಾಯಾತ್ರೆಯಲ್ಲಿ ಅತ್ಯಂತ ಮೆರುಗನ್ನ ನೀಡುತ್ತಾ ಎಲ್ಲ ಭಕ್ತರ ಕಣ್ಮನಗಳನ್ನ ಸೆಳೀತಾ ಸಾಕ್ತಾ ಇದೆ. ಇನ್ನಷ್ಟು ಟ್ಯಾಬ್ಲೋಗಳು ಈ ಒಂದು ಬೃಹತ್ ಶೋಭಾಯಾತ್ರೆಗೆ ಮೆರುಗನ್ನ ತುಂಬುತ್ತಾ ಇದೆ. ಹಾಗೆ ವಿವಿಧ ಭಜನಾ ತಂಡಗಳು ಕೂಡ ಈ ಒಂದು ಶೋಭಾಯಾತ್ರೆಗೆ ಮೆರುಗನ್ನ ನೀಡ್ತಾ ಇದೆ. ಧರ್ಮ ರಕ್ಷಣೆಗಾಗಿ ಪ್ರಾಣ ತೆತ್ತಂತಹ ಹುತಾತ್ಮರ ಭಾವಚಿತ್ರಗಳನ್ನು ಭಾರತಾಂಬೆಯ ಸುತ್ತ ಜೋಡಿಸುವ ಮೂಲಕ ಗಣೇಶೋತ್ಸವವು ಶೌರ್ಯದ ಪ್ರತೀಕ ಅನ್ನುವುದನ್ನು ಕೂಡ ತೋರಿಸುವಂತಹ ಟ್ಯಾಬ್ಲೋ ಇನ್ನಷ್ಟು ಗಮನ ಸೆಳೀತಾ ಇದೆ. ಪ್ರಭು ಶ್ರೀರಾಮನ ಸೇವಕನಾದ ನನ್ನ ಬಳಿ ನಿನ್ನ ಚಮತ್ಕಾರವೇ, ನನ್ನಿಂದ ನಿನ್ನನ್ನು ರಕ್ಷಿಸುವವರು ಯಾರು ನೋಡೋಣ. ಮೋದಕ ಪ್ರಿಯನಾಗಿರುವಂತಹ ಮಹಾಗಣಪತಿಯು ಅತ್ಯಂತ ಪ್ರಸನ್ನ ವದನನಾಗಿ ಇಡೀ ದಾರಿಯುದ್ದಕ್ಕೂ ಭಕ್ತರ ಭಕ್ತಿಯನ್ನ ಸ್ವೀಕರಿಸುತ್ತಾ ಈ ಒಂದು ಮಳೆಯ ಸಿಂಚನದಲ್ಲೂ ಭಕ್ತರನ್ನ ಹರಸ್ತಾ ಅತ್ಯಂತ ಪ್ರಸನ್ನನಾಗಿ ಸಂತುಷ್ಟನಾಗಿ ಶೋಭಾಯಾತ್ರೆಯ ಮೂಲಕ ಜಲಸ್ತಂಭನಕ್ಕೆ ಸಾಗ್ತಾ ಇದ್ದಾನೆ. ಈ ಒಂದು ಶೋಭಾಯಾತ್ರೆಯ ಮೆರುಗನ್ನ ಇನ್ನಷ್ಟು ಹೆಚ್ಚು ಮಾಡುವಂತಹ ಸ್ತಬ್ಧ ಚಿತ್ರಗಳು ಹಾಗೂ ಭಜನಾ ತಂಡಗಳ ದೃಶ್ಯ ವೈಭವಗಳನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಒಲಿಸಿಕೊಳ್ಳುವಂತಹ ಸುಲಭ ಮಾರ್ಗವೇ ಭಜನೆ. ಅದರಲ್ಲೂ ಭಾರತೀಯ ಸಂಸ್ಕೃತಿಯಂತೆ ಸಮವಸ್ತ್ರವನ್ನ ಧರಿಸಿ ಕೈಯಲ್ಲಿ ತಾಳವನ್ನ ಹಿಡಿದು ತಾಳಕ್ಕೆ ತಕ್ಕುದಾಗಿ ಹೆಜ್ಜೆಯನ್ನ ಹಾಕ್ತಾ ದೇವರ ಸ್ತುತಿಯನ್ನ ಹಾಡ್ತಾ ಕುಣಿತಾ ಈ ಒಂದು ಶೋಭಾಯಾತ್ರೆಗೆ ಮೆರುಗನ್ನ ತುಂಬಿರುವಂಥದ್ದು ಈ ಭಜನಾ ತಂಡಗಳು. ಸಿದ್ಧಿವಿನಾಯಕ ಭಜನಾ ತಂಡದ ಸದಸ್ಯರು ಸುರಿಯುವ ಮಳೆಯನ್ನ ಕೂಡ ಲೆಕ್ಕಿಸದೆ ಕುಣಿತ ಭಜನೆಯೊಂದಿಗೆ ಗಣಪನನ್ನ ಭಜಿಸ್ತಾ ಆ ಭಗವಂತನನ್ನ ಸ್ತುತಿಸ್ತಾ ಈ ಶೋಭಾಯಾತ್ರೆಯ ಮೆರುಗನ್ನ ಇನ್ನಷ್ಟು ಇಮ್ಮಡಿಯಾಗಿಸಿದ್ದಾರೆ. ಬನ್ನಿಯವ್ರನ್ನ ಮಾತನಾಡಿಸೋಣ. ಸರ್ ನಮಸ್ತೆ. ನಮಸ್ತೆ. ಗಣೇಶ ಚತುರ್ಥಿಯ ಶುಭಾಶಯಗಳು ನಿಮಗೆ. ನಿಮಗೂ ಶುಭಾಶಯ. ಥ್ಯಾಂಕ್ ಯು ಸರ್. ಹೇಳಿ ಸರ್, ಈ ಭಜನಾ ತಂಡದ ಸದಸ್ಯರನ್ನ ಆವಾಗದಿಂದ ನೋಡ್ತಾ ಇದ್ದೇವೆ. ಶೋಭಾಯಾತ್ರೆಯ ಮೆರುಗನ್ನ ನಿಜವಾಗ್ಲೂ ಧಾರ್ಮಿಕತೆಯ ನೆಲೆಯಲ್ಲಿ ಇಮ್ಮಡಿಯಾಗಿಸಿದ್ದಾರೆ ಈ ಮಕ್ಕಳು. ಮಾತಾಡಿ. ಇದು ತುಂಬಾ ವರ್ಷಗಳಿಂದ ಈ ತಂಡ ನಡೀತಾ ಇದೆ. ಪ್ರತಿ ವಾರ ಅದು ಅಭ್ಯಾಸ ಮಾಡ್ತಾರೆ. ದೇವಸ್ಥಾನ ಅಭ್ಯಾಸ ಗುರುಗಳಿದ್ದಾರೆ, ಇಲ್ಲೇ ಇದ್ದಾರೆ ಗುರುಗಳು ಅಭ್ಯಾಸ ಮಾಡ್ತವರು. ನಾವಾಗ ಸಪೋರ್ಟ್ ಆಗಿರೋದಷ್ಟೇ ಅವರಿಗೆ. ಅವ್ರು ಅಭ್ಯಾಸ ಮಾಡ್ತಾರೆ. ಮತ್ತೆ ಬೇರೆ ಬೇರೆ ತಂಡಗಳಿಗೆ ಕರೆದಾಗ ಅಲ್ಲಿ ಹೋಗಿ ಪ್ರದರ್ಶನ ಕೊಟ್ಟು ಬರೋದಷ್ಟೇ. ಭಜನೆ ಎಲ್ಲದಕ್ಕಿಂತ ವಿಶೇಷವಾದದ್ದು ಭಜನೆ. ಸಾಕ್ಷಾತ್ಕಾರಗೊಳಿಸೋದಕ್ಕೆ ಸುಲಭ ಮಾರ್ಗ ಭಜನೆ. ಹೌದೌದು. ಈ ಭಜನೆ ಅಂದ್ರೆ ಅದು ಈಗಿನ ಕಾಲದಲ್ಲಿ ಬೇರೆ ಬೇರೆ ಡೈವರ್ಟ್ ಆಗ್ತದೆ. ಮಕ್ಕಳೆಲ್ಲ ಬೇರೆ ಬೇರೆ ವಿಷಯಗಳಲ್ಲಿ ಈಗ ಮಾಡೆಲ್ ಆಗಿ ಬರ್ತಾರೆ. ಅದನ್ನು ಸ್ವಲ್ಪ ಈ ಕಡೆ ನಮ್ಮ ಸನಾತನಕ್ಕೆ ತರೋಣ ಅಂತ ನಮ್ಮ ಉದ್ದೇಶ ಆಗಿತ್ತು ಮೊದಲಾಗಿ. ಸೊ ಭಕ್ತಿ ಕಡಿಮೆ ಆಗಿತ್ತು, ಜನ ಎಲ್ಲರಿಗೆ ಭಕ್ತಿ ಕಡಿಮೆ. ಏನಾಗ್ತದೆ ಅಂದರೆ ಬೇರೆ ಬೇರೆ ವಿಚಾರ ಬೇಡದಕ್ಕೆ ಮೊಬೈಲು ಹೆಚ್ಚಾಗಿ ಅದನ್ನು ಯೂಸ್ ಮಾಡೋದಾಗಿ ಭಜನೆ ಮಾಡಿಸಿದರೆ ಮತ್ತೆ ಮನೆಯಲ್ಲೂ ಭಜನೆ ಮಾಡ್ತಾರೆ. ಪ್ರತಿದಿನ ಮನೆಯಲ್ಲೂ ಭಜನೆ ಮಾಡ್ತಾರೆ. ಹಾಗೆ ಒಂದು ವಿಶೇಷವಾಗಿ ಈ ಕಡೆ ತರಬೇಕು ಅಂತಿತ್ತು. ಹಾಗೆ ಸ್ವಲ್ಪ ಆಗ್ತದೆ, ಸಫಲ ಆಗ್ತಾ ಉಂಟು ಅಷ್ಟೇ, ಮಾಡ್ತಾರೆ. ಅಂದ್ರೆ ಸಾರ್ವಜನಿಕ ಗಣೇಶೋತ್ಸವ ಅಂತಂದ್ರೆ ಎಲ್ಲರನ್ನ ಒಗ್ಗೂಡಿಸುವಂತಹ ಒಂದು ಹಬ್ಬ. ಅದರಲ್ಲಿ ಭಜನೆ ಅನ್ನೋದು ಯಾವತ್ತು ವಿಭಜನೆ ಇಲ್ಲದಂತಹ ದೇವರ ಭಜನೆ ಇದ್ದಲ್ಲಿ ವಿಭಜನೆ ಇಲ್ಲ ಅಂತ. ಹಾಗೆ ಇಲ್ಲಿ ಭಕ್ತಿ ಆಯ್ತು, ಮತ್ತೆ ನಮ್ಮ ಸನಾತನ ಧರ್ಮ ಉಳಿಸಿಕೊಂಡಾಗ ಆಯ್ತು. ಹಾಗೆ ಆಗ್ಲಿ ಸರ್, ಶುಭವಾಗಲಿ. ಥ್ಯಾಂಕ್ ಯು. ಈ ಒಂದು ಭವ್ಯ ಮೆರವಣಿಗೆಯಲ್ಲಿ ನಮ್ಮನ್ನ ಸೆಳೀತಾ ಇರುವಂತಹ ಇನ್ನೊಂದು ಟ್ಯಾಬ್ಲೋ ಅಂತಂದ್ರೆ ಸಾರ್ವಜನಿಕ ಶ್ರೀ ಸತ್ಯನಾರಾಯಣ ಸಮಿತಿಯ ವತಿಯಿಂದ ಆಯೋಜನೆಗೊಂಡಿರುವಂತಹ ಮತ್ಸ್ಯಾವತಾರದ ಟ್ಯಾಬ್ಲೋ. ಇದೀಗ ನೀವು ನೋಡ್ತಾ ಇರುವಂಥದ್ದು ಮತ್ಸ್ಯಾವತಾರದ ಟ್ಯಾಬ್ಲೋ. ಈ ಒಂದು
ಸಾರ್ವಜನಿಕ ಗಣೇಶೋತ್ಸವದ ಶೋಭಾಯಾತ್ರೆಗೆ ಇನ್ನಷ್ಟು ಮೆರುಗನ್ನು ತುಂಬಿರುವಂಥದ್ದು, ಈ ಒಂದು ಶೋಭಾಯಾತ್ರೆ ಇನ್ನಷ್ಟು ಕಳೆಗಟ್ಟುವ ಹಾಗೆ ಮಾಡಿರುವಂಥದ್ದು ತ್ರಿಶೂಲ್ ಫ್ರೆಂಡ್ಸ್ ಅವರು. ಇವ್ರದ್ದು ವಾಯಲಿನ್, ಚೆಂಡೆ ಹಾಗೆ ಸ್ಯಾಕ್ಸೋಫೋನ್ ಮೂಲಕ ಈ ಶೋಭಾಯಾತ್ರೆಗೆ ತಮ್ಮದೇ ಆದಂತಹ ಕೊಡುಗೆಯನ್ನು ನೀಡುವ ಮೂಲಕ ಈ ಶೋಭಾಯಾತ್ರೆಯನ್ನು ಇನ್ನಷ್ಟು ಅತ್ಯಾಕರ್ಷಕವಾಗಿ ಮೂಡಿ ಬರೋ ಹಾಗೆ ಮಾಡಿದ್ದಾರೆ. ಬನ್ನಿ ಅವ್ರನ್ನ ಮಾತನಾಡ್ಸೋಣ. ಸರ್ ನಮಸ್ತೆ. ನಮ್ಮದು ಇದು 4ನೇ ವರ್ಷ ಈ ವರ್ಷ. ಫಸ್ಟಿಗೆ ಚೆಂಡೆ ಮಾತ್ರ ಮಾಡ್ತಿದ್ದೆವು, ಈಗ ಒಂದು 3 ವರ್ಷದಿಂದ ವೈಲಿನ್ ವಿತ್ ಚೆಂಡೆ ಮಾಡ್ತಿದ್ದೆವು. ಈ ವರ್ಷ ಸೆಕ್ಸೋಫೋನ್ ಒಟ್ಟಿಗೆ ಚೆಂಡೆ ಮತ್ತು ವೈಲಿನ್ ಈ ವರ್ಷ ಸ್ವಲ್ಪ ವೆರೈಟಿಯಾಗಿ ಈ ವರ್ಷ ಮೂರು ಒಟ್ಟಿಗೆ. ಓಕೆ 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 ತ್ರಿಮೂರ್ತಿಗಳ ಸಂಗಮದ ಹಾಗೆ ನೀವು ಒಂದು ಏನು 3 ಬಗೆಯ ಸೇವೆಯನ್ನು ನೀಡ್ತಾ ಇದ್ದೀರಾ. ಓಕೆ, ಏನು ಈ ಒಂದು ಗಣೇಶೋತ್ಸವ ಅಂತಂದರೆ ಯುವಕರು ಪಾಲ್ಗೊಳ್ಳಬೇಕು ಅಂತ ಬಾಲಗಂಗಾಧರ ತಿಲಕ್ರವರು ಕರೆ ಕೊಟ್ಟಂತಹ, ಸ್ವಾತಂತ್ರ್ಯಕ್ಕೋಸ್ಕರ ಕೊಟ್ಟಂತಹ ಕರೆ. ಈ ಗಣೇಶೋತ್ಸವ ನಿಮಗೆ ಎಷ್ಟು ಸ್ಪೆಷಲ್? ಈಗ ಪುತ್ತೂರಿಗೆ ನಮಗೆ ಇದು ಸ್ಪೆಷಲ್ ಅಲ್ಲ, ಪುತ್ತೂರಲ್ಲಿ ಶೋಭಾಯಾತ್ರೆಯಲ್ಲಿ ಇದು ಒಂದೇ ದೊಡ್ಡದಲ್ಲಿ, ಮತ್ತೆ ಕಿಲ್ಲೆ ಮೈದಾನ ಟ್ಯಾಬ್ಲೋ ಇರೋದು ಇಲ್ಲಿದ್ದಕ್ಕೆ ಮಾತ್ರ, ಆದ ಕಾರಣ ನಾವು ಇಲ್ಲಿ ಟ್ಯಾಬ್ಲೋ ಇದರಲ್ಲಿ ಮಾತ್ರ ಇರೋದು ಅಂತ, ಬೇರೆ ಎಲ್ಲಿಯಾದರೂ ನೀವು ಪಾರ್ಟಿಸಿಪೇಟ್ ಇಲ್ಲ ಮಾಡಿದ್ದೀರಾ? ನಾವು ಮತ್ತೆ ಸ್ಪೋರ್ಟ್ಸ್ ಅಲ್ಲಿ ಇರೋದು, ನಮ್ದು ವರ್ಷ ಮ್ಯಾಚ್ ಮಾಡ್ತೇವೆ ನಾವು. ಓಕೆ ಓಕೆ 4 ವರ್ಷದಿಂದ ಈ ಒಂದು ಸೇವೆಯನ್ನು ನೀವು ಮಾಡ್ತಾ ಇದ್ದೀರಿ. ಓಕೆ, ಎಷ್ಟು ಜನ ಇದ್ದೀರಿ ನಿಮ್ಮ ತಂಡದಲ್ಲಿ? ನಾವು ಒಂದು 25 ಜನ ಇದ್ದೇವೆ. 25 ಜನ ಯುವಕರ ತಂಡ ಇದು. ಓಕೆ, ಧಾರ್ಮಿಕ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋದಂದ್ರೆ ಎಷ್ಟು ಉತ್ಸುಕರಾಗಿರ್ತೀರಾ ತಾವು? ನಾವು ಇದ್ದೇವೆ, ವರ್ಷ ಸಹ ಆಗಿ ಅಲ್ಲ, ಅದರಲ್ಲಿ ಏನಿಲ್ಲ. ಗಣೇಶೋತ್ಸವಕ್ಕೆ ನೀವು ಫುಲ್ ನಮಗೆ ವರ್ಷ ಸ್ಪೆಷಲ್ ಅಂದ್ರೆ ನಮ್ದು ಗಣೇಶೋತ್ಸವನೇ. ಓಕೆ, ವೇಟ್ ಮಾಡ್ತಾ ಇರ್ತೀರಾ ಗಣೇಶೋತ್ಸವ? ಪ್ರತಿ ವರ್ಷ ನಾವು ವೇಟ್ ಮಾಡ್ತೀವಿ. ಹೇಳಿ ಸರ್. ಬ್ಯಾಂಗ್ಳೂರಿಂದ ಬರೋದು. ಬ್ಯಾಂಗ್ಳೂರಿಂದ ಬರ್ತೀರಿ. ನಮ್ಮೂರಲ್ಲಿ ಇನ್ನೂ ಸಂಭ್ರಮ ಹೆಚ್ಚು ಮಾಡಬೇಕು ಗಣೇಶೋತ್ಸವ. ಹೌದು, ಪ್ರತಿ ವರ್ಷ ನಾವು ಬರ್ತೇವೆ. ಪ್ರತಿ ವರ್ಷ ಬರ್ತೀರಿ ಅಂತ. ಅದೇ ಈ ವರ್ಷ 4ನೇ ವರ್ಷ ಅಂತ ಹೇಳಿದ್ರಿ. ತ್ರಿಶೂಲ್ ಫ್ರೆಂಡ್ಸ್ ಅವರು ಏನು ಸ್ಯಾಕ್ಸೋಫೋನ್, ವಾಯಲಿನ್ ಹಾಗೆ ಚೆಂಡೆ ಈ 3 ರೀತಿಯ ಸೇವೆಯನ್ನು ಈ ಶೋಭಾಯಾತ್ರೆ ಕೊಡ್ತಾ ಇದ್ದೀವಿ. ಹೌದು, ಪ್ರತಿ ವರ್ಷ ನಾವು ಚೆಂಡೆ ಮತ್ತು ವಯಲಿನ್ ಮಾಡ್ತಿದ್ವಿ. ಈ ಸಲ ಸ್ಪೆಷಲ್ ಆಗಿ ಸ್ಯಾಕ್ಸೋಫೋನ್ ಧರಿಸಿದ್ವಿ. ಓಕೆ, ಮತ್ತೇನಾದರೂ ಇನ್ನೂ ಹೆಚ್ಚು ಸೇರ್ಪಡೆ ಆಗೋದ್ರಲ್ಲಿ ಇದೆಯಾ ಹೇಗೆ? ಇಲ್ಲ, ನೆಕ್ಸ್ಟ್ ನೋಡೋಣ ಏನಾಗುತ್ತೆ ಅಂತ. ಓಕೆ, ಗಣೇಶ ಅನುಗ್ರಹಿಸಬೇಕು ಅಂತ. ನೆಕ್ಸ್ಟ್ ಇಯರ್ ಸಹ 5ನೇ ವರ್ಷ, ಹಾಗೆ ನೆಕ್ಸ್ಟ್ ಇಯರ್ ಇನ್ನು ಸ್ಪೆಷಲ್ ಆಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಓಕೆ ಸರ್, ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಸುರಿಯುವ ಮಳೆಯನ್ನು ಕೂಡ ಲೆಕ್ಕಿಸದೆ ಈ ಒಂದು ಶೋಭಾಯಾತ್ರೆಯ ಅದೃಶ್ಯ ವೈಭವಗಳನ್ನು ಕಣ್ತುಂಬಿಕೊಳ್ಳೋದಕ್ಕೆ ಸೇರಿರುವಂತಹ ಭಕ್ತ ಸಾಗರವನ್ನು ನೀವಿಲ್ಲಿ ನೋಡಬಹುದು. ಈ ಒಂದು ಶೋಭಾಯಾತ್ರೆಯ ಮೆರುಗಿಗೆ ಇನ್ನೊಂದು ಕಾರಣ ಕೂಡ ಈ ಭಕ್ತ ಜನ ಅಂತ ಹೇಳ್ಬೋದು. ಎಲ್ಲೆಲ್ಲೂ ಕೂಡ ಈ ಭಕ್ತ ಜನರ ಗುಂಪು ಒಂದರ ಈ ಒಂದು ಶೋಭಾಯಾತ್ರೆಯ ಮೆರುಗನ್ನು ಇನ್ನೂ ಕೂಡ ಇಮ್ಮಡಿಯಾಗಿಸಿದೆ. ಹಾಗೆ ಅತ್ತ ಕಡೆ ಕೂಡ ನೀವು ಕಣ್ಣು ಹಾಯಿಸಿದರೆ ಎಲ್ಲ ಕಡೆಯಲ್ಲೂ ಕೂಡ ಜನಸಾಗರವೇ ಕಂಡು ಬರ್ತಾ ಇದೆ. ನಮ್ಮ ಸಾಂಪ್ರದಾಯಿಕ ಕಲೆಗಳಿಗೆ ಮನ್ನಣೆಯನ್ನು ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈ ಬಾರಿ ಡಿಜಿಯನ್ನು ಬ್ಯಾನ್ ಮಾಡಲಾಗಿದೆ. ಹಾಗಾಗಿ ಇದೀಗ ಈ ಒಂದು ಶೋಭಾಯಾತ್ರೆಯಲ್ಲಿ ತ್ರಿಶೂಲ್ ಫ್ರೆಂಡ್ಸ್ನವರ ಚೆಂಡೆಯ ಸದ್ದು ನಿಮ್ಮ ಮೈ ಮನಸ್ಸುಗಳನ್ನು ತಟ್ಟುವುದಕ್ಕೆ ಇದೀಗ ಚೆಂಡೆಯನ್ನು ಹಿಡಿದು ನಮ್ಮ ತ್ರಿಶೂಲ್ ಫ್ರೆಂಡ್ಸ್ನ ಸದಸ್ಯರು ಸಿದ್ಧರಾಗಿದ್ದಾರೆ. ಬನ್ನಿ, ಚೆಂಡೆಯ ನಿನಾದವನ್ನು ನಾವು ಕಣ್ತುಂಬಿಕೊಂಡು ಬರೋಣ. ಗಣೇಶೋತ್ಸವದ ಶುಭಾಶಯಗಳು ನಿಮಗೆ. ಶೋಭಾಯಾತ್ರೆಯಲ್ಲಿ ಪಾಲ್ಗೊಂಡಿದ್ದೀರಾ. ಈ ವರುಣನ ಒಂದು ಏನು ಹನಿಗಳ ಸಿಂಚನದ ನಡುವೆ ಕೂಡ ಈ ಒಂದು ಶೋಭಾಯಾತ್ರೆ ಅತ್ಯದ್ಭುತವಾಗಿ ಮೂಡಿ ಬರ್ತಾ ಇದೆ. ಏನು ಹೇಳಿ?
ಈಗೇನಿದೆ ಅಂದರೆ ಪುತ್ತೂರಿನ ನಮ್ಮ ಸಾರ್ವಜನಿಕ ಗಣೇಶೋತ್ಸವದ ಶೋಭಾಯಾತ್ರೆ 59ನೇ ವರ್ಷದ ಶೋಭಾಯಾತ್ರೆ ಈಗ ನಡೀತಾ ಇರುವಂಥದ್ದು. 58 ವರ್ಷಗಳಲ್ಲಿ ಕೂಡ ಬಹಳ ಅದ್ಧೂರಿಯಾಗಿ ಬಂದಿದೆ. ನಾವು ನೋಡೋಕ್ಕಿಂತ ಮೊದಲು ನಾವು ಕೇಳಿದಂತಹ ವಿಷಯಗಳಿದು. ನಾವು ಈಗ ಕೆಲವು ವರ್ಷಗಳಿಂದ ನೋಡ್ತಾ ಇದ್ದೀವಿ, ಬಹಳ ಒಂದು ಅದ್ಧೂರಿಯಾಗಿ ನಡೀತಾ ಇದೆ. ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಏನು ಅತ್ಯಂತ ಯಶಸ್ವಿಯಾಗಿ ಮತ್ತು ಜನಪ್ರಿಯವಾಗಿ ನಡೀತಕ್ಕಂಥ ಗಣೇಶೋತ್ಸವಗಳಲ್ಲಿ ಒಂದು ಇದು ಪುತ್ತೂರಿದು ಅಂತ ನಾನು ಭಾವಿಸ್ತೀನಿ. ಜೊತೆಗೆ ಈಗ ಮಳೆಯ ಸಿಂಚನ ಇದ್ದರೂ ಕೂಡ ವರುಣನ ಒಂದು ಆಶೀರ್ವಾದ ಅಂತ ನಾವು ತಿಳ್ಕೊಂಡಿದ್ದೀವಿ ಇದನ್ನು. ಯಾಕೆಂತೇಳಿದರೆ ಇದರಿಂದಾಗಿ ಸ್ವಲ್ಪ ಸಂಖ್ಯೆ ಹಿನ್ನಡೆ ಅಂತ ಕೆಲವರಿಗೆ ಕಾಣ್ಬೋದು. ಬಟ್ ಆದರೂ ಕೂಡ ಇದೊಂದು ನಮಗೇನು ನಮ್ಮನ್ನು ಶುಭ ಸೂಚಕ ಮತ್ತು ಏನು ಶುದ್ಧೀಕರಣ ಮಾಡಿದ್ದು ಅಂತ ನಾನು ಭಾವಿಸ್ತೀನಿ. ಆ ರೀತಿಯ ಒಂದು ಇದಿದೆ ಯೋಚನೆ ನಮ್ಮದು. ಜೊತೆಗೆ ನಮ್ಮ ಏನು ಟ್ಯಾಬ್ಲೋಗಳಿರ್ಬೋದು, ಗಣಪತಿಯ ಜೊತೆಗೆ ನಮ್ಮ ಭಜನಾ ತಂಡಗಳಿರ್ಬೋದು, ಇದೆಲ್ಲವೂ ಕೂಡ ನಮಗೊಂದು ಸಾಂಸ್ಕೃತಿಕ ಮೆರಗನ್ನು ನೀಡ್ತಾ ಇದೆ. ನಮ್ಮ ಪುತ್ತೂರಿನ ಜನತೆ ಕೂಡ ಇದನ್ನು ಎಲ್ಲ ಕಡೆ ನಿಂತ್ಕೊಂಡು ನೋಡಿ ಕಣ್ತುಂಬಿಕೊಳ್ತಾ ಇದ್ದಾರೆ. ನಮ್ಮ ಧಾರ್ಮಿಕತೆಯ ಒಂದು ಸೊಗಡನ್ನು ಕೂಡ ಎತ್ತಿ ತೋರಿಸ್ತಾ ಇದೆ ಟ್ಯಾಬ್ಲೋಗಳು. ಖಂಡಿತ. ಯಾಕಂದರೆ ಈಗ ಉದಾಹರಣೆಗೆ ನಾನು ಹೇಳೋದಾದರೆ ನಮ್ಮ ಹಿಂದ್ಗಡೆ ಇರುವಂಥ ಒಂದು ಟ್ಯಾಬ್ಲೋ ವಿಶ್ವ ಹಿಂದೂ ಪರಿಷತ್ ವತಿಯಿಂದ ಆಗಿರ್ತಕ್ಕಂಥದ್ದು. ಅದರಲ್ಲಿ ಏನಿದೆ ಅಂತ ಹೇಳಿದರೆ ಒಂದು ಹಿರಣ್ಯಾಕ್ಷನ ವಧೆ ಮಾಡುವಂಥ ವರಾಹಸ್ವಾಮಿಯ ಒಂದು ಕಥಾನಕವನ್ನು ತೋರಿಸ್ತಾ ಇದ್ದಾರೆ. ಏನಂದರೆ ಭೂಮಿಯಲ್ಲಿ ಯಾವಾಗ ರಾಕ್ಷಸರಿಂದ ಅಥವಾ ದುಷ್ಟ ಶಕ್ತಿಗಳಿಂದ ಭೂಮಿಯಲ್ಲಿ ಏನು ತೊಂದರೆಗಳಾಗ್ತದೆ, ಆಗ ಭಗವಂತ ಸ್ವಯಂ ಬಂದು ಭೂಮಿಯನ್ನು ಅಂದರೆ ಎಲ್ಲರನ್ನ ರಕ್ಷಿಸ್ತಾನೆ ಅಂತ ಹೇಳುವ ಒಂದು ಸಂದೇಶವನ್ನು ಈ ಮುಖಾಂತರ ಕೊಡ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಧಾರ್ಮಿಕ ಒಂದು ನೀವು ಹೇಳಿದಾಗ ಧಾರ್ಮಿಕ ಸೊಗಡನ್ನು ಬಿಂಬಿಸ್ತಾ ಇದೆ. ಥ್ಯಾಂಕ್ ಯು ಸರ್. ಎಸ್, ಇದೀಗ ನಮ್ಮ ಹಿಂದಿರುವಂತಹ ಟ್ಯಾಬ್ಲೋ ಪಂಚಮುಖಿ ಫ್ರೆಂಡ್ಸ್ನವ್ರದ್ದು. ಏನು ಗಣಪತಿ ಹೇಗೆ ದುಷ್ಟ ಸಂಹಾರವನ್ನು ಮಾಡ್ತಾನೋ ಅದರ ಸ್ತಬ್ಧ ಚಿತ್ರವನ್ನು ನಾವು ನೋಡ್ತಾ ಇದ್ದೇವೆ. ಬನ್ನಿ ಈ ಒಂದು ಪಂಚಮುಖಿ ಫ್ರೆಂಡ್ಸ್ ಇವರನ್ನು ಮಾತನಾಡಿಸೋಣ. ಸರ್ ನಮಸ್ತೆ, ಗಣೇಶೋತ್ಸವದ ಶುಭಾಶಯಗಳು. ಎಲ್ಲರಿಗೂ ಶುಭಾಶಯಗಳು. ಈ ಒಂದು ಶೋಭಾಯಾತ್ರೆಗೆ ನಿಮ್ಮ ಟ್ಯಾಬ್ಲೋ ಕೂಡ ಮೆರುಗನ್ನು ನೀಡ್ತಾ ಇದೆ. ಏನು ಈ ಒಂದು ಕಾನ್ಸೆಪ್ಟ್ ಸರ್? ಬಾಲಗಂಗಾಧರನಾಥ್ ತಿಲಕರು ಯಾವ ಸ್ವಾತಂತ್ರ್ಯದ ಹೋರಾಟಕ್ಕಾಗಿ ಒಂದು ಗಣೇಶೋತ್ಸವವನ್ನು ಪ್ರಾರಂಭ ಮಾಡಿದರು. ಈ ಯುವಕರನ್ನು ಒಟ್ಟುಗೂಡಿಸಬೇಕು, ಹಿಂದೂ ಸಮಾಜವನ್ನು ಒಟ್ಟುಗೂಡಿಸಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಮಾಡಿದರು. ಅದಕ್ಕೆ ಬೇಕಾಗಿ ನಾವು ಈ ಸಲದ 59ನೇ ಗಣೇಶೋತ್ಸವದಲ್ಲಿ ನಾವು ಗಣೇಶ ದುಷ್ಟ ಸಂಹಾರವನ್ನು ಮಾಡುವಂಥ ಗಣೇಶನ ಒಂದು ಸ್ತಬ್ಧ ಚಿತ್ರವನ್ನು ಇವತ್ತು ಪ್ರಸಾರ ಮಾಡ್ತಿದ್ದೇವೆ. ಏನು ಸಂದೇಶವನ್ನು ಕೊಡಬೇಕಂತೇಳಿದರೆ, ಈ ಸಮಾಜದಲ್ಲಿ ಯಾವ ದುಷ್ಟ ಶಕ್ತಿಗಳು ಸಂಹಾರವನ್ನು ಮಾಡ್ತಿದ್ದಾರೆ ಅದನ್ನು ಈ ಯುವ ಸಮಾಜ ಇವತ್ತು ಎದುರಿಸುವ ಸವಾಲು ನಮ್ಮ ಎದುರಿದೆ. ಅದಕ್ಕಾಗಿ ಈ ಒಂದು ಸ್ತಬ್ಧ ಚಿತ್ರವನ್ನು ನಾವು ಇವತ್ತು ಮಾಡಿದ್ದೇವೆ. ಇನ್ನು ಬಾಲಗಂಗಾಧರನಾಥ್ ತಿಲಕರು ಯಾವ ರೀತಿಯಾಗಿ ಸ್ವಾತಂತ್ರ್ಯಕ್ಕಾಗಿ ಯುವಕರನ್ನು ಒಗ್ಗೂಡಿಸಿದ್ರು, ಅದೇ ರೀತಿ ಇನ್ನು ಮುಂದಿನ ಯುವ ಪೀಳಿಗೆ ಕೂಡ ನಮ್ಮ ದೇಶದ ರಕ್ಷಣೆಗಾಗಿ ಒಟ್ಟಾಗಬೇಕು ಅನ್ನೋಂಥ ಒಂದು ಉದ್ದೇಶವನ್ನು ಇಟ್ಕೊಂಡಿದ್ದೇವೆ. ಎಲ್ಲ ಇಲ್ಲಿ ಯುವಕರ ತಂಡ ಕಾಣಿಸ್ತಾ ಇದೆ. ನಿಮ್ಮ ಪಂಚಮುಖಿ ಫ್ರೆಂಡ್ಸ್ ಅಲ್ಲಿ ಎಷ್ಟು ಜನ ಸದಸ್ಯರಿದ್ದೀರಿ? ಪಂಚಮುಖಿಯಲ್ಲಿ ಸುಮಾರು 50ರಿಂದ 100ರವರೆಗೆ ಇದ್ದೇವೆ. ಸುಮಾರು ಇವತ್ತು ಅನಿವಾರ್ಯ ಕಾರಣಗಳಿಂದ ಕೆಲವರು ಮಾತ್ರ ಬಂದಿದ್ದಾರೆ, ಆದರೆ ಇನ್ನಷ್ಟು ಜನ ಸೇರಿಕೊಳ್ಳುವ ಇದಿದೆ. ಪಂಚಮುಖಿ ಒಂದು ಸಮಾಜಮುಖಿ ಸಂಘಟನೆ ಆಗಿದೆ. ಇದು ಹಿಂದುತ್ವದ ರಕ್ಷಣೆಗಾಗಿ ಯಾವತ್ತು ಕೆಲಸ ಮಾಡ್ತದೆ. ಇದು ಎಷ್ಟನೇ ವರ್ಷ ಸರ್? ನೀವು ಪ್ರತಿ ವರ್ಷ ಟ್ಯಾಬ್ಲೋ ಮಾಡ್ತೀರಾ? ಸುಮಾರು 20 ವರ್ಷಗಳಿಂದ ಪಂಚಮುಖಿ ಫ್ರೆಂಡ್ಸ್ ಟ್ಯಾಬ್ಲೋ 20 ವರ್ಷಗಳಿಂದ ಮಾಡ್ತಿದ್ದೇವೆ. ಒಳ್ಳೆದಾಗ್ಲಿ ಸರ್, ಶುಭವಾಗಲಿ. ಥ್ಯಾಂಕ್ ಯು ಸರ್. ಇದೀಗ ನಾವು ನೋಡ್ತಾ ಇರುವಂತಹ ಒಂದು ಸ್ತಬ್ಧ ಚಿತ್ರ ಒಂದು ಅಂಬಾರಿಯ ಸ್ತಬ್ಧ ಚಿತ್ರ ನಮ್ಮ ಈ ಒಂದು ಶೋಭಾಯಾತ್ರೆಯ ಮೆರುಗಿಗೆ ಕಾರಣವಾಗಿರುವಂಥದ್ದು. ಬನ್ನಿ ಅವ್ರನ್ನ ಮಾತನಾಡ್ಸೋಣ. ಸರ್ ನಮಸ್ತೆ. ನಮಸ್ತೆ. ಸ್ತಬ್ಧ ಚಿತ್ರ ನಿಮ್ದು ಏನು ಅಂಬಾರಿಯ ಒಂದು ಸ್ತಬ್ಧ ಚಿತ್ರ ಅಂದರೆ ಮೈಸೂರಲ್ಲೆಲ್ಲ ಮಾಡ್ತಾ ಇದ್ದಾರೆ, ನಮ್ಮ ಊರಲ್ಲಿ ಸಣ್ಣ ಮಟ್ಟಿಗೆ ಮಾಡಬೇಕಂತ ಮಾಡಿದ್ದೇವೆ, ನಮ್ಮಿಂದ ಆಗಷ್ಟು. ಓಕೆ, ಗಣೇಶೋತ್ಸವದಲ್ಲಿ ಅಂಬಾರಿಯ ಸ್ತಬ್ಧ ಚಿತ್ರ ಕೂಡ ಬೇಕು ಅನ್ನುವಂಥ. ಹೌದೌದು, ಅದಕ್ಕೋಸ್ಕರ ಪ್ರತಿ ವರ್ಷ ಮಾಡ್ತೀರಾ ಸರ್? ಪ್ರತಿ ವರ್ಷ ಟ್ಯಾಬ್ಲೋ ಮಾಡ್ತೇವೆ. ಏನಾದರೂ ಸಣ್ಣ ಬೇರೆ ತುಂಬ 10-20 ವರ್ಷದಿಂದ ಮಾಡ್ತಾ ಇದ್ದಾನೆ ನಾನು. ಈ ವರ್ಷ ಕೂಡ ಒಂದು ನಿಲ್ಲಿಸೋದು ಬೇಡ ಅಂತ ಸಣ್ಣ ಮಾಡಿದ್ದೇವೆ. ಓಕೆ, ಮಾಡಬೇಕು ಅನ್ನುವಂಥ ಉತ್ಸಾಹ ನಿಮಗೆ. ಹೌದೌದು. ಗಣೇಶೋತ್ಸವ ಅಂದರೆ ಎಷ್ಟು ಖುಷಿ ಸರ್? ನಮಗೆ ಖುಷಿ. ನಮಗೆ ಅಂದರೆ ನಾನು ಆರ್ಟಿಸ್ಟು, ನಮಗೆ ಜೀವನವೇ ಅದೇ. ದಸರಾ ಗಣೇಶೋತ್ಸವ ಇದೇ ನಮ್ಮ ಜೀವನ. ಅದರಲ್ಲಿ ನಾವೇನಾದರೂ ಮಾಡಿಕೊಂಡ್ರೆ ನಮ್ಗೆ ಏನಾದರೂ ಉಳ್ಕೊಳ್ತದೆ. ಏನು ನಿಮ್ದು ಆರ್ಟ್ ಏನಾದರೂ ಇದೆಯಾ? ಆರ್ಟ್ ಜನನೇ ಆರ್ಟ್ಸ್ ಅಂತ ಬಣ್ಣೂರಲ್ಲಿ ಫಿಗರ್ ವರ್ಕ್ ಎಲ್ಲ ಮಾಡೋದು ನಾನು.
ಹಾಗೆ ನಿಮ್ಮ ವೃತ್ತಿ ಬದುಕಿಗೆ ಇದು ಕೂಡ ಒಂದು ಗಣೇಶ ಅನುಗ್ರಹಿಸಲಿ ಸರ್, ನಿಮ್ಗೆ ಒಳ್ಳೇದಾಗಲಿ. ಥ್ಯಾಂಕ್ ಯು. ಹಾಡ್ತಾ ಕುಣಿಯುತ್ತಾ ಸಮವಸ್ತ್ರಧಾರಿಗಳಾಗಿ ಕೈಯಲ್ಲಿ ತಾಳವನ್ನು ಹಿಡ್ತಾ ತಾಳಕ್ಕೆ ತಕ್ಕುದಾಗಿ ಹೆಜ್ಜೆಯನ್ನು ಹಾಕ್ತಾ ಆ ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾ ಈ ಒಂದು ಶೋಭಾಯಾತ್ರೆಗೆ ನಿರಂತರವಾಗಿ ಪ್ರೋತ್ಸಾಹವನ್ನು ನೀಡ್ತಾ ಭಗವಂತನ ಸ್ಮರಣೆಯ ಮೂಲಕ ಆ ಒಂದು ಭಗವಂತನ ಆಶೀರ್ವಾದವನ್ನು ಈ ಶೋಭಾಯಾತ್ರೆಗೆ ಬೇಡ್ತಾ ಇರುವಂತಹ ಈ ಭಜನಾ ತಂಡವನ್ನು ಮಾತನಾಡಿಸಬೇಕು. ನಮಸ್ತೆ. ಯಾವ ಭಜನಾ ತಂಡ ನಿಮ್ಮದು? ಶ್ರೀ ವಿಷ್ಣುಮೂರ್ತಿ ಕುಣಿತ ಭಜನಾ ತಂಡ, ವಿಷ್ಣುನಗರ ಕುಂಡಡ್. ಓಕೆ, ನೀವೇ ಕಟ್ಟಿರೋ ತಂಡನ ಇದು? ಮನೋಜ್ ಅಂತ ಅವರಿದ್ರು, ಅವ್ರು ಕರೆದ್ರು. ಈಗ ನಾನು ಕಲಿಸ್ತಿದ್ದೇನೆ. ನೀವು ಕಲಿಸ್ತಾ ಇದ್ದೀರಿ? ಏನು ಓದ್ತಾ ಇದ್ದೀರಿ ನೀವು? ನಾನೀಗ SSLC ಓದ್ತಿದ್ದೇನೆ. SSLC ಓದ್ತಾ ಇದ್ದೀರಿ. ಅದರ ನಡುವಲ್ಲಿ ಭಜನೆಯನ್ನ ಈ ಒಂದು ಏನು ಸಾಂಸ್ಕೃತಿಕ ರಂಗದಲ್ಲಿ ಬೇರೆ ಬೇರೆ ವಿಧವಾಗಿ ತೊಡಗಿಸ್ಕೊಂಡ್ರೆ ನೀವು ಭಜನೆಯನ್ನ ತುಂಬಾ ಪ್ರೀತಿಯಿಂದ ಇಲ್ಲಿ ಮಾಡ್ತಾ ಇರೋದು ನಾವು ನೋಡಿದ್ವಿ. ಎಷ್ಟು ಖುಷಿ ಭಜನೆ ಅಂದ್ರೆ? ತುಂಬಾ ಖುಷಿ. ಭಜನೆ ಅಂದ್ರೆ ದೇವರ ನಾಮಸ್ಮರಣೆ, ಒಂದು ದೇವರನ್ನು ಒಲಿಸುವಂತ ಕಾರ್ಯ ಅಂದ್ರೆ ಅದು ಭಜನೆ. ಹಾಗಾಗಿ ದೇವರನ್ನು ಭಕ್ತಿಯಿಂದ ಶ್ರದ್ಧೆಯಿಂದ ಪೂಜಿಸುವಂತ ಒಂದು ಈ ಭಜನೆಗೆ ನಾನು ತುಂಬ ಖುಷಿ ಆಗ್ತದೆ. ಭಜನೆ ತುಂಬ ಖುಷಿ ಅಂತ, ಯಾಕಂದರೆ ನಾನು ನೋಡಿದ ಹಾಗೆ ಈಗ ಒಂದು ಇಡೀ ಒಂದು ಶೋಭಾಯಾತ್ರೆಯ ಮುಂಭಾಗದಲ್ಲಿ ನೀವಿದ್ದೀರಿ. ಆಲ್ಮೋಸ್ಟ್ ನೀವೊಂದು ವೆಂಕಟರಮಣ ದೇವಸ್ಥಾನದ ಹತ್ತಿರ ತಲುಪಿದ್ದೀರಿ. ಒಂದಿಷ್ಟು ಕೂಡ ನಿಮ್ಮ ಒಂದು ಉತ್ಸುಕತೆ ಕಡಿಮೆ ಆಗಲಿಲ್ಲ. ತುಂಬ ಎನರ್ಜಿಯಲ್ಲಿ ನೀವು ಆ ಒಂದು ನೃತ್ಯದ ಮೂಲಕ, ಕುಣಿತ ಭಜನೆಯ ಮೂಲಕ ಭಗವಂತನ ಸ್ತುತಿಯನ್ನು ಮಾಡ್ತಾ ಇದ್ದೀರಿ. ಹೌದು, ಯಾಕಂದ್ರೆ ದೇವರ ಎದುರು ಕುಣಿಯುವಂತ ಅವಕಾಶ ಎಲ್ಲರಿಗೆ ಸಿಗುವುದಿಲ್ಲ, ನಮಗೆ ಸಿಕ್ಕಿದೆ. ಅದಕ್ಕೆ ತುಂಬಾ ಖುಷಿ ಇದೆ. ನಮಗೆ ಇಲ್ಲಿ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಸಂತೋಷ. ಮತ್ತೆ ನನ್ನ ತಂದೆ ತಾಯಿ ಕೂಡ ಇಲ್ಲಿವರೆಗೆ ನಮ್ಮ ತಂಡವನ್ನು ಬೆಳೆಸಿದ್ದಾರೆ. ಈ ತಂಡದ ಸದಸ್ಯರಾದಂಥ ಮನೋಜ್ ಅವರು, ಹರೀಶ್ ಅವರು, ಲೋಕೇಶ್, ಪ್ರಶಾಂತ್ ಅವರು ತುಂಬಾ ಚಿಕ್ಕ ಪುಟಾಣಿಗಳು ಕೂಡ ನಿಮ್ಮ ತಂಡದಲ್ಲಿ ಹೌದು ಅವರು ಇದ್ದಾರೆ. ಅವರು ಅಂಗನವಾಡಿಯಲ್ಲಿ ಕಲಿತಿದ್ದಾರೆ. ಹಾಗೆ ಅವಾಗಿಂದ ಕುಣಿತ ಭಜನೆಯಲ್ಲಿ ಅವರು ಇದ್ದಾರೆ. ಕ್ಲಾಸ್ ಸ್ಟಾರ್ಟ್ ಆಗುವಂದನೇ ಇದ್ದಾರೆ. ಅಲ್ಲಿಂದ ಕುಣಿತಾ ಬಂದ್ರು ಇಲ್ಲಿವರೆಗ ಮಕ್ಕಳು. ಓಕೆ, ಎಷ್ಟು ಜನ ಇದ್ದಾರೆ ನಮ್ಮ ವಿಷ್ಣುಮೂರ್ತಿ ತಂಡದಲ್ಲಿ? 102 ಜನ ಇದ್ದಾರೆ. ಅದು 4 ದಿನ ಕಂಟಿನ್ಯೂಸ್ ಆಗಿ ಪ್ರೋಗ್ರಾಮ್ ಇತ್ತು, ಹಾಗೆ ಕೆಲವರು ಬರಲಿಲ್ಲ. ಮತ್ತೆ ಇನ್ನೊಂದು ಶಾಲೆಗೆ ಹೋಗೋ ಮಕ್ಕಳೇ ಇರೋದಾ? ಹೌದು, ಕೆಲವರು PUC ಡಿಗ್ರಿ ಅವರಿದ್ದಾರೆ, ಮತ್ತೆ ಕೆಲಸಕ್ಕೆ ಹೋಗುವವರು ಸಹ ಇದ್ದಾರೆ. ವಿದ್ಯಾರ್ಥಿ ಜೀವನದಲ್ಲಿ ಕಲಿಕೆಯ ಜೊತೆಗೆ ನಮ್ಮ ಧಾರ್ಮಿಕ ಶ್ರದ್ಧೆಯನ್ನ ಕೂಡ ಮೈಗೂಡಿಸ್ಕೊಂಡಿದ್ದೀರಿ. ಏನ್ ಹೆಸರು ನಿಮ್ದು? ಮೋನಿಶ್. ಒಳ್ಳೇದಾಗ್ಲಿ, ನಿಮ್ಗೆ ಭಗವಂತ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಸೊ ಮಚ್. ಏನು? ಸನ್ನಿಧಿ. ನಿಮ್ಮ ಹೆಸರು ಏನು? ಹಂಸಿನಿ. ಹಾಗೆ ಭಜನೆ ಮಾಡ್ಕೊಂಡು ಬಂದ್ರಾ? ಇಷ್ಟನಾ ಭಜನೆ ಅಂದರೆ? ಯಾವಾಗಲೂ ಮನೇಲಿ ಭಜನೆ ಮಾಡ್ತೀರಾ? ಈಗ ಅಲ್ಲಿಂದ ಕುಣಿತಾ ಬಂದ್ರಲ್ಲ, ಸುಸ್ತಾಯ್ತಾ? ಸುಸ್ತಾಯ್ತಾ? ಕಾಣೋದಿಲ್ಲ ಸುಸ್ತಾಗಿದ್ದು. ಫುಲ್ ಎನರ್ಜಿ. ನೀವು ಹಿಂದಿನವ್ರಿಗೆಲ್ಲ ಎನರ್ಜಿ ಕೊಡ್ತಾ ಇದ್ದೀರಿ. ಹೇಳಿ, ಮಾತಾಡಿ. ಎಷ್ಟು ಚಂದ ಹಾಡಾಡಿದ್ರು, ಎಷ್ಟು ಚಂದ ಭಜನೆ ಮಾಡಿದ್ರಿ. ಯಾವ ಕ್ಲಾಸ್ ನೀವು? ಅಂಗನವಾಡಿನಾ? ನೀವು ಭಜನೆ ತಂಡ ಕಟ್ತೀರಾ ದೊಡ್ಡಾದ್ಮೇಲೆ? ಹೌದಾ? ಓಕೆ, ಥ್ಯಾಂಕ್ ಯು. ಒಳ್ಳೇದಾಗಲಿ, ಆಯಿತಾ? ಶೋಭಾಯಾತ್ರೆಗೆ ಶೋಭೆಯಾಗಿ ಗೋಚರಿಸ್ತಾ ಇದೆ.
ಎಸ್, ಈ ಒಂದು ಶೋಭಾಯಾತ್ರೆಯ ಮುಂಭಾಗದಲ್ಲಿ ಕಾಣ್ತಾ ಇರುವಂಥದ್ದು ಮಹಾದೇವಿ ಯುವಕ ಮಂಡಲದವರ ಆಪರೇಷನ್ ಸಿಂಧೂರದ ಸ್ತಬ್ಧ ಚಿತ್ರ. ಎಸ್, ಈ ಬಗ್ಗೆ ಅವ್ರ ಜೊತೆ ಮಾತನಾಡಿಸ್ಬೇಕು. ಬನ್ನಿ ಸರ್, ನಮಸ್ತೆ. ಗಣೇಶೋತ್ಸವದ ಶುಭಾಶಯಗಳು. ಓಕೆ, ಏನೊಂದು ಸ್ಪೆಷಲ್ ಆಗಿ ಕಾಣಿಸ್ತಾ ಇದೆ, ಅದು ಕೂಡ ಭಾರತೀಯರ ಕಣದಲ್ಲೂ ಕೂಡ ಒಂದು ದೇಶಭಕ್ತಿಯ ಒಂದು ಕಣವನ್ನು ಪುಟಿದೇಳಿಸುವಂತಹ ಸ್ತಬ್ಧ ಚಿತ್ರ ನಿಮ್ಮದು. ಬೇರೆಲ್ಲ ಸ್ತಬ್ಧ ಚಿತ್ರಗಳಿಗಿಂತ ವಿಭಿನ್ನವಾಗಿ ಈ ಒಂದು ಸ್ತಬ್ಧ ಚಿತ್ರ ನಮಗೆ ಕಾಣ ಸಿಗ್ತಾ ಇದೆ. ಹೇಳಿ ಸರ್ ಇದ್ರ ಬಗ್ಗೆ. ನಾವು ಪ್ರತಿ ವರ್ಷವೂ ಕೂಡ ಇಲ್ಲಿಗೆ ಕಬಕ ಗ್ರಾಮದಿಂದ ಇದೊಂದು ಶಬ್ದ ಚಿತ್ರ ಯುವಕ ಮಂಡಳಿಯಿಂದ ಮಾಡ್ತಾ ಇದ್ದೇವೆ. ಇವತ್ತಲ್ಲ, ಕಳೆದ ಸಾರಿ ಕೂಡ ನಾವು ಯಾವುದು ಇಸ್ರೋ ಇದರದ್ದು ನಾವು ಇದು ಸ್ತಬ್ಧ ಚಿತ್ರ ಮಾಡಿದ್ದೇವೆ. ಈ ಸಾರಿ ಕೂಡ ನಮ್ಮ ಸಾಮಾನ್ಯ ಭಾರತ ದೇಶದ ಪ್ರಜೆಗೆ ಅನ್ಯಾಯ ಆದಾಗ ನಮ್ಮ ಪ್ರಧಾನಮಂತ್ರಿ ಯಾವ ರೀತಿ ಉತ್ತರ ಕೊಟ್ಟಿದ್ದಾರೆ ಅಂತೇಳಿ ಗೊತ್ತಾಗಿದೆ, ಇಡೀ ದೇಶದ ಜನತೆಗೆ ಪ್ರಜೆಗಳಿಗೆ ಗೊತ್ತಾಗಿದೆ. ಅದಕ್ಕೋಸ್ಕರ ನಾವು ಆ ಒಂದು ಸ್ತಬ್ಧ ಚಿತ್ರವನ್ನು ಮಾಡಿ ನಮ್ಮ ಪುತ್ತೂರಿನವರಿಗೆ ಕೂಡ ಗೊತ್ತಾಗಬೇಕು. ಸಿಂಧೂರ ಅಂತ ಹೇಳಿದರೆ ಅದಕ್ಕೊಂದು ಹೆಸರನ್ನೇ ಇಟ್ಟು, ಯಾವುದು ನಮ್ಮ ದೇಶದ ಪ್ರಧಾನಿ ಸಿಂಧೂರ ಅಂತೇಳಿ ಹೆಸರನ್ನೇ ಇಟ್ಟು ಆಪರೇಷನ್ ಸಿಂಧೂರ ಅಂತೇಳಿ ಪಾಕಿಸ್ತಾನಕ್ಕೆ ತಕ್ಕ ಉತ್ತರವನ್ನು ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಅದನ್ನು ಪುತ್ತೂರಿನ ಜನತೆ ಕೂಡ ನಾವು ಪರಿಚಯ ಮಾಡಬೇಕು. ಆಲ್ರೆಡಿ ಗೊತ್ತಿದೆ. ಅದೇ ರೀತಿ ಸಾಮಾನ್ಯ ಒಂದು ಪ್ರಜೆಗೆ ಕೂಡ ಸಮಸ್ಯೆ ಆದಾಗ, ಭಾರತ ದೇಶದಲ್ಲಿ ಬೇರೆ ದೇಶದವರಿಂದ ಸಮಸ್ಯೆ ಆದಾಗ ಯಾವ ಉತ್ತರ ಕೊಟ್ಟಿದ್ದಾರೆ ಅಂತೇಳಿ ಗೊತ್ತಾಗಿದೆ. ಅದೇ ರೀತಿ ನಮ್ಮ ದೇಶಕ್ಕೆ ನಮ್ಮದು ಹೆಮ್ಮೆ ಇದೆ, ನಮ್ಮ ಪ್ರಧಾನಿಯ ಮೇಲೆ ಹೆಮ್ಮೆ ಇದೆ. ಅದಕ್ಕೋಸ್ಕರ ನಾವು ಈ ಒಂದು ಟ್ಯಾಬ್ಲೋವನ್ನು ಮಾಡಿದ್ದೇವೆ. ಸಿಂಧೂರ ಅನ್ನೋದು ಬರೀ ಒಂದು ದೇಶಭಕ್ತಿ ಕೂಡ ಒಂದು ನಮ್ಮ ಭಾವನಾತ್ಮಕವಾದ ಒಂದು ಸಂಬಂಧವನ್ನು ಸೂಚಿಸುವಂತಹ ಹೆಸರು ಅದು ಸಿಂಧೂರ. ನೀವೆಲ್ಲ ಯುವಕರು ಕಾಣಿಸ್ಕೊಳ್ತಾ ಇದ್ದೀರಾ, ಒಂದು ದೇಶಭಕ್ತಿಯ ಒಂದು ಭಾವ ನಿಮ್ಮೆಲ್ಲರಲ್ಲಿ ಕಾಣಿಸ್ಕೊಳ್ತಾ ಇದೆ. ಹಾಗೆ ಗಣೇಶೋತ್ಸವ ನಿಮಗೆ ಎಷ್ಟು ಸ್ಪೆಷಲ್ ಅಂತ? ಗಣೇಶೋತ್ಸವ ಸ್ಪೆಷಲ್ಲೇ ನಮಗೆ. ಅದೇ ರೀತಿ ಇವತ್ತು ತುಂಬ ಬೇಸರ ಆಗ್ತಾ ಇದೆ. ಯಾಕಂತ ಹೇಳಿದರೆ ನಮ್ಮ ಸರ್ಕಾರದ ಒಂದು ನಿಯಮವನ್ನು ನೋಡಿದಾಗ ಏನು ಸೌಂಡ್ಸ್ ಇಲ್ಲ, ಮತ್ತು ಯಾವುದು ಇಷ್ಟು ಗಂಟೆಗೆ ಕ್ಲೋಸ್ ಮಾಡಬೇಕು ಅಂತೇಳಿ ಒಂದು ಬೇಸರ ತಂದಿರತಕ್ಕಂಥ ವಿಚಾರ. ನೋಡಿ, 10 ಗಂಟೆಗೆ ಸ್ತಬ್ಧ ಚಿತ್ರದ ಸೌಂಡ್ಗಳನ್ನು ಆಫ್ ಮಾಡಬೇಕು. ಮತ್ತು ಯಾಕೆಂತ ಹೇಳಿದರೆ ಎಷ್ಟೋ ಖರ್ಚು ಮಾಡಿ ಸೌಂಡ್ಸನ್ನು ತೆಗೊಂಡಿದ್ದಾರೆ ಜನಗಳು. ಅದೇ ರೀತಿ ಅವರಿಗೆ ಒಂದು ದುಡಿಯುವಂಥದ್ದು ಈ ಸೌಂಡ್ಸಿಂದ ಎಷ್ಟೋ ಹೆಂಡತಿ ಮಕ್ಕಳನ್ನು ಸಾಕುವಂಥದ್ದು. ಆವಾಗ ಈಗ ಏನಾಗಿದೆ ಅಂತ ಹೇಳಿದರೆ ಆ ಒಂದು ಸೌಂಡ್ಸಿನವರಿಗೆ ಎಷ್ಟೊಂದು ಪೆಟ್ಟು ಬಿದ್ದಿದೆ ಅಂತ ಹೇಳಿದರೆ ನಂಬಲಿಕ್ಕೆ ಆಗಲಿಕ್ಕಿಲ್ಲ. ಅವರಿಗೆ ಗೊತ್ತಾಗಿರ್ತಕ್ಕಂಥ ವಿಚಾರ ಅದು. ಆದ ಕಾರಣ ಗಣೇಶೋತ್ಸವ ನಮಗೆ ಬಹಳ ಹೆಮ್ಮೆ ತಂದಿರತಕ್ಕಂಥ ವಿಚಾರ. ನಮ್ಮ ಯಾರು ಬಾಲಗಂಗಾಧರ ಅವರ ಬಾಲಗಂಗಾಧರ ತಿಲಕ್ ಅವರು ಯಾಕೆಂತ ಹೇಳಿದರೆ ಹಿಂದೂ ಸಂಘಟನೆ ಆಗಬೇಕು ಎಂಬ ವಿಚಾರಕ್ಕೋಸ್ಕರ ಈ ಒಂದು ಗಣೇಶೋತ್ಸವ ಚತುರ್ಥಿಯನ್ನು ಮಾಡಿದ್ದಾರೆ. ಅದು ಬಹಳ ನಮಗೆ ವಿಶೇಷವಾಗಿರ್ತಕ್ಕಂಥದ್ದು. ನಮ್ಮೆಲ್ಲರನ್ನ ಒಗ್ಗೂಡಿಸೋದಕ್ಕಾಗಿ ಅವರು ಕೊಟ್ಟಂತಹ ಕರೆ. ಈಗ ಗಣೇಶೋತ್ಸವ ಕೂಡ ಮನೆಗೆ ಸೀಮಿತವಾಗದೆ ಸಾರ್ವಜನಿಕವಾಗಿ ನಡೀತಾ ಇದೆ ಸರ್. ಮತ್ತಷ್ಟು ನಿಮ್ಮಿಂದ ಈ ಒಂದು ದೇಶದ ಒಂದು ಏನು ನಮ್ಮ ಭವಿಷ್ಯದ ಪ್ರಜೆಗಳಲ್ಲಿ ನಿಮ್ಮೆಲ್ಲರಲ್ಲಿ ದೇಶ ಪ್ರೇಮ ಇರಲಿ ಅಂತ ನಾವು ಕೇಳ್ಕೊಳ್ತಾ ನಿಮಗೆ ಮತ್ತೊಮ್ಮೆ ಶುಭಾಶಯಗಳನ್ನು ಸಮರ್ಪಿಸ್ತೀವಿ. 59ನೇ ವರ್ಷದ ಸಾರ್ವಜನಿಕ ಶ್ರೀ ಗಣೇಶೋತ್ಸವದ ಶೋಭಾಯಾತ್ರೆಯ ಮೆರುಗನ್ನ, ಭಕ್ತಿಯ ಸಿಂಚನವನ್ನ, ಭಾರತೀಯ ಕಲೆ, ಸಂಸ್ಕೃತಿ ಹಾಗೂ ಪೌರಾಣಿಕ ಹಿನ್ನೆಲೆಯನ್ನ ಸಾರುವಂತಹ ಸ್ತಬ್ಧ ಚಿತ್ರಗಳ ದೃಶ್ಯ ವೈಭವವನ್ನು, ಹಾಗೆ ಭಜನಾ ತಂಡಗಳ ಭಜಕರನ್ನ, ಹಾಗೆ ಒಟ್ಟಾರೆ ಈ ಶೋಭಾಯಾತ್ರೆಯ ಮೆರುಗನ್ನ ನಿಮ್ಮ ಮುಂದಿಡುವಂತಹ ಪ್ರಯತ್ನವನ್ನ ಸುದ್ದಿ ತಂಡ ಮಾಡಿದೆ. ಮೋದಕ ಪ್ರಿಯನಾದಂತಹ, ಸರ್ವ ವಿಘ್ನಗಳ ನಿವಾರಕನಾದಂತಹ ಮಹಾಗಣಪತಿಯು ಸರ್ವರಿಗೂ ಸನ್ಮಂಗಲವನ್ನ ಮಾಡಲಿ. ಸುಧಾಕರ್ ಪಡೇಲ್ ಜೊತೆ ಹೇಮಾ ಜಯರಾಮ್, ಸುದ್ದಿ ನ್ಯೂಸ್, ಪುತ್ತೂರು. ಎಟಿಎಂ ಕಾರ್ಡ್ ಮರೆತು ಬಂದೆ, ಅರ್ಜೆಂಟ್ ಆಗಿ ಎಟಿಎಂ ನಿಂದ ಹಣ ಬೇಕಿತ್ತು, ಅಯ್ಯೋ ಏನ್ ಮಾಡೋದು ಈಗ ಅಂತ ಯೋಚಿಸ್ತಿದ್ದೀರಾ? ಚಿಂತೆ ಬಿಟ್ಟು ಬಿಡಿ, ಪುತ್ತೂರು 1 ಎಟಿಎಂಗೆ ಬನ್ನಿ. ನಿಮ್ಮ ಮೊಬೈಲ್ನಲ್ಲಿರೋ ಗೂಗಲ್ ಪೇ, ಫೋನ್ ಪೇ, ಪೇಟಿಎಂ ಸ್ಕ್ಯಾನರ್ ಬಳಸಿ ಕಾರ್ಡ್ ಇಲ್ಲದೆಯೇ ಸುಲಭವಾಗಿ ಹಣ ವಿತ್ಡ್ರಾ ಮಾಡಿ. ಹಣ ತೆಗೆಯುವುದು ಮಾತ್ರವಲ್ಲ, ಹಣ ಡೆಪಾಸಿಟ್ ವ್ಯವಸ್ಥೆಯೂ ಲಭ್ಯ. ಈಸಿಯಾಗಿ ಭೀಮ್ ಆಪ್ ಮೂಲಕ ಅಕೌಂಟ್ ಲಿಂಕ್ ಮಾಡಿ ಕೆನರಾ ಬ್ಯಾಂಕ್, ಬ್ಯಾಂಕ್ ಆಫ್ ಬರೋಡಾ, ಸೌತ್ ಇಂಡಿಯಾ ಬ್ಯಾಂಕ್, ಇಂಡಿಯನ್ ಬ್ಯಾಂಕ್, ಫೆಡರಲ್ ಬ್ಯಾಂಕ್, ಸೆಂಟ್ರಲ್ ಬ್ಯಾಂಕ್, ಆಕ್ಸಿಸ್ ಬ್ಯಾಂಕ್, ಯೂನಿಯನ್ ಬ್ಯಾಂಕ್, ಕಾರ್ಪೊರೇಷನ್ ಬ್ಯಾಂಕ್ ಹೀಗೆ ಒಟ್ಟು 13 ಬ್ಯಾಂಕ್ ಖಾತೆಗಳಿಗೆ ಒಂದೇ ಎಟಿಎಂ ಮೂಲಕ ಈಸಿಯಾಗಿ ಯುಪಿಐ ಸ್ಕ್ಯಾನ್ ಮೂಲಕ ಡೆಪಾಸಿಟ್ ಮಾಡುವ ವ್ಯವಸ್ಥೆ. ಪುತ್ತೂರಿನ ಕೇಂದ್ರ ಭಾಗಗಳಾದ 3 ಕಡೆ ನಮ್ಮ ಎಟಿಎಂ ಸೌಲಭ್ಯ. ಗಾಂಧಿ ಕಟ್ಟೆ ಬಳಿ ಕೆಎಸ್ಆರ್ಟಿಸಿ ಕಮರ್ಷಿಯಲ್ ಬಿಲ್ಡಿಂಗ್ನ ಫಸ್ಟ್ ಫ್ಲೋರ್, ಪುತ್ತೂರು ಮುಖ್ಯ ರಸ್ತೆಯ ಹರಿಪ್ರಸಾದ್ ಹೋಟೆಲ್ ಎದುರುಗಡೆ. ಇದರೊಂದಿಗೆ ಸುಳ್ಯದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿಯೂ ಸೇವೆ ನೀಡುತ್ತಿರುವ ಈಸಿ ಎಟಿಎಂ. ಪುತ್ತೂರು 1 ಎಟಿಎಂ ಬಳಸಿ ಸುಲಭವಾಗಿ ಹಣ ಪಡೆಯಿರಿ, ಹಣ ಡೆಪಾಸಿಟ್ ಕೂಡ ಮಾಡಿ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.